ಸೆಕ್ಷನ್ 164 ಮೂಲಕ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ನಾನು ಹಲವಾರು ಶವಗಳನ್ನು ಹೂತಿದ್ದೇನೆ, ಅದರಲ್ಲಿ ಮಹಿಳೆಯರು, ಹೆಣ್ಣುಮಕ್ಕಳು, ನಾನಾ ರೀತಿಯ ನೂರಾರು ಶವಗಳನ್ನು ನಾನು ಹೂತಿದ್ದೇನೆ, ಇದರ ಪಾಪ ಪ್ರಜ್ಞೆಯಿಂದ ನಾನು ಅದನ್ನು ನಿಮ್ಮ ಮುಂದೆ ಸ್ಪಷ್ಟಪಡಿಸಲು ತಯಾರಿದ್ದೇನೆ ಅಂತ ಹೇಳಿ ಒಂದು ಸಾಕ್ಷಿದಾರನಾಗಿ ಬಂದು ದೂರು ನೀಡ್ತಾನೆ. ಇದು ನಡೆದಿರುವಂಥದ್ದು 3ನೇ ತಾರೀಕಿಗೆ, ಜುಲೈ 4ನೇ ತಾರೀಕಿನಂದು ಅಲ್ಲಿ FIR ದಾಖಲಾಗ್ತದೆ. ಅದರ ನಂತರ ಎಲ್ಲ ಒಂದು ಅನುಮಾನಾಸ್ಪದ ವಿಷಯಗಳು ಚರ್ಚೆಗೊಳಗಾಗ್ತದೆ. ಏನಂತೇಳಿದರೆ ಇವತ್ತು ತಾರೀಕು 19, ಇಂದಿನವರೆಗೆ ಕೂಡ ಸಾಕ್ಷಿದಾರನಾಗಿ ಬಂದ ಒಂದು ಏನೊಂದು ಭಯಾನಕ ಕೃತ್ಯದ ಬಗ್ಗೆ ವಿವರ ನೀಡಿದ ಒಬ್ಬ ಸಾಕ್ಷಿ ಇದ್ದು ಕೂಡ 19ನೇ ತಾರೀಕಿನ ತನಕ 4ರಿಂದ 19ನೇ ತಾರೀಕಿನ ತನಕ ಒಂದು ಇಲಾಖೆ ಇದನ್ನು ಯಾಕೆ ಒಂದು ಅದರ ತನಿಖೆಯ ಬಗ್ಗೆ ಮುಂದುವರಿಸಿ ಆಸಕ್ತಿ ತೋರಿಸ್ತಾ ಇಲ್ಲ ಎನ್ನುವಂತಹ ಒಂದು ಏನು ಜನರ ಮನದಲ್ಲಿ ಒಂದು ಸಂಶಯ ಆರಂಭವಾಗಿ ಚರ್ಚೆಯು ನಡೀತಾ ಇದೆ. ಇಲ್ಲಿ ನಮಗೆ ಹೇಳಲಿಕ್ಕಿರುವುದೇನಂತ ಹೇಳಿದರೆ, ಇಲ್ಲಿ ನಡೆದಂತಹ ಕೊಲೆಗಳ ಬಗ್ಗೆ ಒಂದು ಕೂಲಂಕುಷ ತನಿಖೆ ಆಗಬೇಕು. ಅದೇ ರೀತಿ ಸರಕಾರ ಕೂಡ ಇದರ ಬಗ್ಗೆ ಒಂದು ಸ್ಪಷ್ಟವಾದ ಒಂದು ನಿಲುವನ್ನು, ಒಂದು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಇದನ್ನೆಲ್ಲ ಸ್ಪಷ್ಟವಾಗಿ ನೋಡುವಾಗ ಒಂದು ಅನಿಸುವುದೇನಂತ ಹೇಳಿದರೆ, ಸರ್ಕಾರ ಒಂದು ವ್ಯವಸ್ಥೆ, ಸರ್ಕಾರ ಜೊತೆಗೆ ಒಂದು ದೊಡ್ಡ ವ್ಯವಸ್ಥೆಯೇ ಇಂತಹ ಒಂದು ಕೃತ್ಯಗಳನ್ನು ಮುಚ್ಚಿಡುವ ಪ್ರಯತ್ನವನ್ನು ನಡೆಸ್ತಾ ಇದೆ ಅನ್ನುವಂಥದ್ದು ಇದು ಸ್ಪಷ್ಟವಾಗಿ ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ. ಅದೇ ರೀತಿ ಇಲ್ಲಿನ ಈ ಒಂದು ಕೃತ್ಯಗಳು, ಹತ್ಯೆಗಳು ಏನು ನಡೆದಿದೆ, ಅಲ್ಲಿ ಸರಣಿ ಹತ್ಯೆ, ಅತ್ಯಾಚಾರ, ಕೊಲೆಗಳು, ಇದು 80ರ ದಶಕದಿಂದ ನಡೀತಾ ಇದೆ ಅಂತ ಹೇಳುವಂಥದ್ದು ಏನು ಈಗ ಬೆಳಕಿಗೆ ಬರ್ತಾ ಇರುವಂತಹ ಜನಸಾಮಾನ್ಯರಲ್ಲಿ ಚರ್ಚೆ ಆಗ್ತಿರುವಂತಹ ಕೆಲವು ವಿಷಯಗಳಾಗಿದೆ. ಅದರಲ್ಲಿ ಪತ್ರಕರ್ತರಿರ್ಬೋದು, ವಕೀಲರಿದ್ದಾರೆ, ಅದೇ ರೀತಿ ಜನಸಾಮಾನ್ಯರು ಕೂಡ ಕೊಲೆಗಳು ನಡೆದಿದೆ ಎನ್ನುವಂತಹ ಊಹಾಪೋಹಗಳು ಕೂಡ ನಡೀತಾ ಇದೆ. ಇಲ್ಲಿ ನಮಗೆ ಈ ಒಂದು ಭಯಾನಕ ಕೃತ್ಯ, ಈ ಒಂದು ಪ್ರದೇಶದಲ್ಲಿ ನಾವು ಜೀವಿಸ್ತಿರುವಂತಹ ಸುತ್ತಮುತ್ತಲ ಪ್ರದೇಶದಲ್ಲಿ ಇಂತಹ ಒಂದು ಭಯಾನಕ ಕೃತ್ಯಗಳು, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು 9% 90% ಹೆಣ್ಣು ಮಕ್ಕಳ ಬರ್ಬರ ಹತ್ಯೆಗಳು, ಅತ್ಯಾಚಾರಗಳು, ಕೊಲೆಗಳು ನಡೆದಿದೆ ಎನ್ನುವಂತಹ ಶಂಕೆಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇರ್ತದೆ. ಖಂಡಿತವಾಗಿಯೂ ಇಲ್ಲಿ ನಮ್ಮ ಒಂದು ಬೇಡಿಕೆ ಏನಂತ ಹೇಳಿದರೆ, ಇದಕ್ಕೆ ಒಂದು ಕೂಲಂಕುಷವಾದ ಸಮಗ್ರವಾದ ತನಿಖೆ ಶೀಘ್ರವಾಗಿ ನಡಿಬೇಕು. ಈ ಒಂದು ಗ್ಯಾಪ್ ಏನಿದೆಯಾ, ಇಷ್ಟು ದಿನಗಳ ಗ್ಯಾಪ್, ನಿರಂತರವಾದ ಇದನ್ನು ಮುಂದೂಡುವಿಕೆಯು ಒಂದು ಸಾಕ್ಷಿಗಳ ನಾಶಕ್ಕಾಗಿ ತೆಗಿತಾ ಇದ್ದಾರಾ ಎನ್ನುವಂತಹ ಒಂದು ಸಂಶಯ ಕೂಡ ಇಲ್ಲಿ ಬರ್ತಾ ಇದೆ. ಅದೇ ರೀತಿ ಈ ಒಂದು ಹೆಣ್ಣು ಮಕ್ಕಳ ರಕ್ಷಣೆಗೆ ನಾವಿದ್ದೆ ಅಂತ ಹೇಳಿಕೊಂಡು ನಡೆದುಕೊಂಡಿರುವಂತಹ ಸ್ವಯಂ ಘೋಷಿತ ಕೆಲವು ಹಿಂದೂ ನಾಯಕರಿದ್ದಾರೆ.